ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಿಜವಾಗ್ಲೂ ನಾನಿವತ್ತು ನಿಮಗೆ ತುಂಬ ಬೇಜಾರಿನ ವಿಷಯ ಹೇಳ್ತಾ ಇದ್ದೀನಿ. ನಾನವತ್ತು ಅಮ್ಮನ ಮನೆ ಹೋಮ್ ಟೂರ್ ಮಾಡಿದಾಗ ನಮ್ಮ ಗಿಡಗಳನ್ನ ತೋರಿಸಿದ್ದೆ. ನನಗಾದರೂ ಜಾಸ್ತಿ ಜಾಗ ಇದೆ, ಅಮ್ಮಂಗೆ ಜಾಸ್ತಿ ಜಾಗ ಇಲ್ಲ. ಆದರೂ ಇಷ್ಟೇ ಜಾಗದಲ್ಲಿ ನಮ್ಮಮ್ಮ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ದೆ. ನಾನು ಊರಿಗೆ ಹೋಗಿದ್ವಿ, ನಮ್ಮ ಅಣ್ಣನ ಮಗಳಿಗೆ ಮುಡಿ ಮಾಡಿಸೋದಕ್ಕೆ ಅಂತಲೂ ವಿಡಿಯೋ ಹಾಕಿದ್ದೆ. ಅವತ್ತು ಹೋದಾಗ ಯಾರೋ ನನ್ನ ಹಳ್ಳಿಲೂ ಇಷ್ಟು ಕೆಟ್ಟವ್ರು ಇರ್ತಾರ ಅಂತ ಅಂದ್ಕೋಬೇಡಿ. ನಮ್ಮಮ್ಮ ತುಂಬ ಪ್ರೀತಿಯಿಂದ ಸಾಕಿದ್ರು ಈ ಗಿಡಗಳನ್ನ. ಆ ಗಿಡಗಳನ್ನ ಬರುವಷ್ಟರಲ್ಲಿ ಆ್ಯಸಿಡ್ ಹಾಕಿದಾರೋ ಅಥವಾ ಏನೋ ರೌಂಡಪ್ ಅಂತೆ, ಕಳೆ ಔಷಧಿ ಅಂತೆ, ಅದನ್ನು ಹೊಡೆದಿದ್ದಾರೋ ಗೊತ್ತಿಲ್ಲ ನನಗೆ. ನೀವು ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ. ಅಷ್ಟು ಹಸಿರಾಗಿ ಚೆನ್ನಾಗಿದ್ದ ಗಿಡ ಒಂದೇ ದಿನಕ್ಕೆ ಹೀಗೆ ಬಾಡೋಗಿವೆ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ಪ್ರೀತಿ ಅಂದರೆ ಅದು ಬರೀ ಪ್ರಾಣಿ ಪಕ್ಷಿ ಮಕ್ಕಳಿಗೆ ಅಂತ ಇರಲ್ಲ, ಗಿಡಗಳಿಗೂ ಇರುತ್ತೆ. ನಮ್ಮಮ್ಮ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ರು ಇದನ್ನೆಲ್ಲ. ನಮ್ಮಮ್ಮ ಬಂದು ನನ್ನ ಹತ್ರ ಹೇಳಿದಾಗ ನಾನು ಹೇಳಿದೆ, ನಾನು ಬೈತೀನಿ ತಾಯಿ, ಯಾರೋ ಹೀಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು. ನಮ್ಮಮ್ಮಂಗೆ ಮೊದಲೇ ಹುಷಾರಿಲ್ಲ, ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ. ಬೇಡ ಮಮ್ಮಿ, ಬೈಯೋದಕ್ಕೆ ಹೋಗಬೇಡ, ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೆ ಒಣಗೋಗಿರ್ಬೇಕು ಅಂತ ಹೇಳಿದ್ದೆ. ಆದರೆ 3 ದಿನ ಆದರೂ ಅದು ನೀರು ಹಾಕಿದ್ರು ಮತ್ತೆ ಚಿಗುರಲೇ ಇಲ್ಲ. ಆವಾಗಲೇ ನಮಗೆ ಗೊತ್ತಾಗಿದ್ದು ಯಾರೋ ಕಳೆ ಔಷಧಿ ಹೊಡೆದಿದ್ದಾರೆ, ರೌಂಡಪ್ ಅಂತೇನೋ ಹೊಡೆದಿದ್ದಾರೆ ಅಂತ ಹೇಳಿದ್ರು. ನೋಡಿ, ಜನಗಳು ಗಿಡಗಳಿಗೆ ಈ ರೀತಿ ಮಾಡಿದ್ರೆ ಮನುಷ್ಯರಿಗೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಯಾರಿಗೂ ತೊಂದರೆ ಕೊಡದೆ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಯಾರೂ ಸಹಿಸೋದಿಲ್ಲ, ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅಂಥವ್ರ ಮಧ್ಯೆ ನಾವು ಧೈರ್ಯವಾಗಿ ಬದುಕೋದು ತುಂಬಾ ಕಷ್ಟ. ಹಾಗೂ ಅಮ್ಮಂಗೆ ಮನಸ್ಸು ತಡೆಯೋದಕ್ಕಾಗದೆ ಹೊರಗಡೆ ನಿಂತ್ಕೊಂಡು ಬೈದಿದ್ದಾರೆ. ಯಾರೋ ದೂರದವ್ರು ಬಂದು ಈ ಕೆಲಸ ಮಾಡಿರೋದಿಲ್ಲ, ಅಕ್ಕಪಕ್ಕದ ಮನೆಯವರೇ ಮಾಡಿರೋದು. ನೆರೆಹೊರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೆಮ್ಮದಿಯಿಂದ ಬದುಕೋದು ಸಹ ಕಷ್ಟ ಆಗ್ಬಿಡುತ್ತೆ. ಅಮ್ಮಂಗೆ ಅದೇ ಆಗಿರೋದು. ಇಂಥವರೆಲ್ಲ ಯಾರು ಹೇಳಿದ್ರು ಅವ್ರನ್ನ ಅವರು ಬದಲಾಯಿಸ್ಕೊಳ್ಳೋದಿಲ್ಲ. ದೇವರೇ ಅಂಥವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕಷ್ಟೆ.